ಎಚ್.ಡಿ. ಕೋಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಡಾಕ್ಟರ್ ಅಂಬೇಡ್ಕರ್ ಮತ್ತು ಸಂವಿಧಾನ ಪೀಠಿಕೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾದು ಎಲ್ಲ ಗಣ್ಯರು ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಕೃಷ್ಣಮೂರ್ತಿ ಚಾಮರಂ ಮಾತನಾಡಿ, ಪ್ರತಿಯೊಬ್ಬರೂ ಸಂವಿಧಾನದ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಸಮಾನತೆಯನ್ನು ಕಾಣಲು ಸಾಧ್ಯ. ಹಗಲು ರಾತ್ರಿ ಎನ್ನದೇ ಪರಿಶ್ರಮಪಟ್ಟು ಬಹಳ ಉತ್ತಮವಾದ ಸಂವಿಧಾನವನ್ನು ಅಂಬೇಡ್ಕರ್ ನಮಗೆ ನೀಡಿದ್ದಾರೆ. ಇದರ ಪೀಠಿಕೆಯನ್ನು ಬರೆಯಬೇಕಾದರೆ ಬಹಳ ಜನಾರ್ಜನೆಯಿಂದ ರಚಿಸಿದ್ದಾರೆ ಎಂದರು. ನಾವು ಭಾರತವನ್ನು ಅಖಂಡ ರಾಷ್ಟ್ರವಾಗಿ ಕಟ್ಟಲು ನಾವು ಧರ್ಮ ನಿರಾಪೇಕ್ಷೆಯಿಂದ ಜೀವಿಸಬೇಕು. ಯುವಜನರನ್ನು ಜಾತಿ ಧರ್ಮವನ್ನು ಪ್ರೀತಿಸಲು ತಿಳಿ ಹೇಳದ ರಕ್ತರಹಿತ ದೇಶವನ್ನು ಕಟ್ಟಲು ತಿಳಿ ಹೇಳಬೇಕೆಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ, ನಾನು ಸಹ ಈ ತಾಲೂಕಿನಲ್ಲಿ ಒಬ್ಬ ಶಾಸಕನಾಗಲು ಕಾರಣ ಅಂಬೇಡ್ಕರ್ ನೀಡಿದ ಸಂವಿಧಾನ. ನಾವೆಲ್ಲ ಏಕತೆಯಿಂದ ಸಂವಿಧಾನದ ಅಡಿಯಲ್ಲಿ ಜೀವಿಸೋಣ ಎಂದು ಕರೆ ನೀಡಿದರು. ತಹಶೀಲ್ದಾರ್ ಸಣ್ಣರಾಮಪ್ಪ, ಬೆಟ್ಟಯ್ಯಕೋಟೆ, ಎಚ್.ಸಿ. ನರಸಿಂಹಮೂರ್ತಿ, ಶಬೀರ್ ಹುಸೇನ್, ರಾಮಸ್ವಾಮಿ, ಕಾರ್ಯನಿರ್ವಾಹಕ ಅಧಿಕಾರಿ ಧರಣೇಶ್, ಬಿಇಒ ಮಾರಪ್ಪ, ಎಲ್ಲ ಅಧಿಕಾರಿ ವರ್ಗದವರು, ಪ್ರಗತಿಪರ ಸಂಘಟನೆಯ ಮುಖಂಡರು, ನಾಗರಿಕರು, ಸಾವಿರಾರು ಜನರು ಪಾಲ್ಗೊಂಡಿದ್ದರು. ವರದಿ ಮಲಾರ ಮಹಾದೇವ ಸ್ವಾಮಿ. ಅಭಿಮಾನ ಇದ್ದೇನೆ. ಗುಲಾಮರ ರೀತಿಯಲ್ಲಿ ಈ ದೇಶದ ಜನರ ಚಾತುರ್ವರ್ಣ ವ್ಯವಸ್ಥೆ ಅಂಡರಲ್ಲಿ ಬದುಕುವಂತ ವ್ಯವಸ್ಥೆ ಇತ್ತು. ಅಂತ ಸಂದರ್ಭದಲ್ಲಿ ಅಕ್ಷರವೇ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಓಟ್ ಹಾಕದಿಲ್ಲಿ. ಓಟ್ ಹಾಕ್ಬೇಕು ಅಂದ್ರೆ ಅವರು ತೆರಿಗೆ ಕಟ್ಟಬೇಕು, ಇಲ್ಲ ಡಿಗ್ರಿ ಹೋಲ್ಡರ್ಸ್ ಆಗಿರ್ಬೇಕು. ಡಿಗ್ರಿನೂ ಇಲ್ಲ, ತೆರಿಗೆನೂ ಇಲ್ಲ. ಇಂತಹ ವಿಷಮ ಸ್ಥಿತಿಯನ್ನ ಗಮನಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಇದನ್ನು ನೋಟ್ ಮಾಡ್ಕೊಂಡಿದ್ದೀವಿ ಎಲ್ಲರೂ. ಇದು ಎಮೋಷನಲ್ ಆಗಿ ಹೇಳ್ತಕ್ಕಂಥ ಮಾತಲ್ಲ, ಇಟ್ ಇಸ್ ಅನ್ ಹಿಸ್ಟ್ರಿ. ಪ್ರಪ್ರಥಮ ಬಾರಿಗೆ ಅಂಬೇಡ್ಕರ್ ಅವರು ಒಂದು ಸಮಿತಿ ಬರುತ್ತೆ, ಸೌತ್ ಬರೋ ಕಮಿಷನ್ ಅಂತ. ಆ ಸಮಿತಿಗೆ ಅಂಬೇಡ್ಕರ್ ಅವರು ಒಂದು ಇನ್ನು ಹೆಂಗು ತರುಣ ಅಂಬೇಡ್ಕರ್ ಅವರು ಒಂದು ಮನವಿ ಸಲ್ಲಿಸ್ತಾರೆ. ಆ ಮನವಿಯಲ್ಲಿ ನಮ್ಮ ಜನಗಳಿಗೆ ಮನೆ ಕೊಡಿ, ಬಟ್ಟೆ ಕೊಡಿ, ಊಟ ಕೊಡಿ ಅಂತ ಮನವಿ ಸಲ್ಲಿಸಲಿಲ್ಲ. ಆ ಕಮಿಟಿ ಬಹಳ ಪವರ್ಫುಲ್ ಆದಂತ ಕಮಿಟಿ ಆಗಿತ್ತು. ಪಟ್ಟಣ ಕೋಟೆಯವರು ಸಾಕಷ್ಟು ವಿಚಾರವನ್ನು ಕೂಡ ಮಾತಾಡಿದರು. ಕೃಷ್ಣಮೂರ್ತಿ ಅವರು ಕೂಡ ಸುದೀರ್ಘವಾಗಿ ಸಂವಿಧಾನದ ವಿಚಾರಣೆಯನ್ನು ಕೂಡ ಮಾತಾಡಿದರು. ಒಂದು ವಿಷಯ, ನಾನು ಕೂಡ ಈ ತಾಲೂಕಿನಲ್ಲಿ ಶಾಸಕನಾಗಿದ್ದೀನಿ ಅಂತ ಅಂದ್ರೆ ಬಾಬಾ ಸಾಹೇಬ್ ಅವರು ಕೊಟ್ಟಂತ ಒಂದು ಸಂವಿಧಾನನೇ ಇದಕ್ಕೆ ಮೂಲ ಕಾರಣ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಈ ದೇಶದಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಇವತ್ತು ಟಿ.ಮಾರವರು ಒಬ್ರು ಪ್ರಧಾನ ಮಂತ್ರಿ ಆಗ್ತಾರೆ, ಒಬ್ರು ರೈತರು ಪ್ರಧಾನ ಮಂತ್ರಿ ಆಗ್ತಾರೆ ಅಂತ ಅದಕ್ಕೆ ಮೂಲ ಕಾರಣ ಈ ಒಂದು ನಮ್ಮ ಭಾರತದ ಸಂವಿಧಾನ. ಇಂತಹ ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ಇತಿಹಾಸ. ಅಂದ್ರೆ ಒಂದು ಮಹಿಳೆಯರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಪ್ರಧಾನ ಮಂತ್ರಿ ಆಗುತ್ತಕ್ಕ ಒಂದು ಅವಕಾಶವನ್ನ ಮಹಿಳೆಯರಿಗೂ ಕೂಡ ಬಾಬಾ ಸಾಹೇಬ್